ಪುತ್ತೂರು ಬಿಜೆಪಿ ಮುಖಂಡನ ಮಗನ ಕೇಸ್ಗೆ ಹೈಕೋರ್ಟ್ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಕ್ರಿಮಿನಲ್ ಕೇಸ್ಗೆ ತಡೆಯಾಜ್ಞೆ ಸಿಕ್ಕಿದ್ರೂ ಸಂತ್ರಸ್ತೆ ಮತ್ತು ಮಗುವಿಗೆ ಪ್ರತಿ ತಿಂಗಳು 75,000 ರೂಪಾಯಿ ಜೀವನಾಂಶ ಕೊಡಿ ಅಂತ ಜಡ್ಜ್ ಆರ್ಡರ್ ಮಾಡಿದ್ದಾರೆ. ಅಸಲಿಗೆ ಈ ಕೇಸ್ನಲ್ಲಿ ಕೋರ್ಟ್ ಹಾಕಿರೋ ಕಂಡೀಷನ್ಸ್ ಏನು? ಇಲ್ಲಿದೆ ಡೀಟೇಲ್ಸ್. ಬಿಜೆಪಿ ಮುಖಂಡ ಜಗನ್ನಿವಾಸರಾವ್ ಪುತ್ರ ಕೃಷ್ಣ ಜೆ ರಾವ್ ವಿರುದ್ಧದ ಪ್ರೇಮ ವಂಚನೆ ಕೇಸ್ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠವು ಆರೋಪಿಗೆ ಒಂದು ಕಂಡೀಷನ್ ಹಾಕಿದೆ. ಕೇಸ್ ತನಿಖೆಗೆ ತಡೆಬೇಕಂದ್ರೆ ನೀವು ಸಂತ್ರಸ್ತೆ ಮತ್ತು ಆ ಮಗುವಿಗೆ ತಿಂಗಳಿಗೆ 75,000 ರೂಪಾಯಿ ಜೀವನಾಂಶ ಕೊಡ್ಬೇಕು ಅಂತ ಖಡಕ್ಕಾಗಿ ಹೇಳಿದೆ. ಕೋರ್ಟ್ ಆದೇಶದ ಪ್ರಕಾರ ಮೊದಲ 75,000 ರೂಪಾಯಿಯನ್ನ 1 ವಾರದ ಒಳಗೆ ಪಾವತಿಸಬೇಕು. ಆಮೇಲೆ ಪ್ರತಿ ತಿಂಗಳು ಇದೇ ಮೊತ್ತವನ್ನ ಮುಂದುವರಿಸಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಈ ಕೇಸ್ ಬಗ್ಗೆ ಸಂತ್ರಸ್ತೆಯ ಕುಟುಂಬಸ್ಥರು ಮೀಡಿಯಾ ಮುಂದೆ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರದು ಅಂತಲೂ ಕೋರ್ಟ್ ವಾರ್ನಿಂಗ್ ಮಾಡಿದೆ. ಮಗುವಿನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೋರ್ಟ್ ಈ ಮಹತ್ವದ ನಿರ್ಧಾರ ತಗೊಂಡಿದೆ. ಜೀವನಾಂಶದ ಮೊತ್ತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.